ಶಾಲೆ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಲವ್ ಹುಟ್ಟೋದು, ಪ್ರೀತಿ ಪ್ರೇಮದ ಕಹಾನಿಗಳನ್ನು ನಾವು ತುಂಬ ಸಾರಿ ಕೇಳಿದ್ದೇವೆ, ನೋಡಿದ್ದೇವೆ. ಹಾಗೆಯೇ ಸೆಲೆಬ್ರಿಟಿಗಳ ಮಧ್ಯೆ, ಅಂದರೆ ಸಿನಿಮಾ ತಾರೆಗಳ ಮಧ್ಯೆ, ಕ್ರಿಕೆಟ್ ಆಟಗಾರರ ಮಧ್ಯೆ ಲವ್ ಹುಟ್ಟೋದು, ಮದುವೆ ಆಗೋದು, ಡೈವರ್ಸ್ ಆಗೋದು ದಿನನಿತ್ಯ ನಾವು ವೈರಲ್ ಆಗೋದನ್ನು ಕೂಡ ಕಂಡಿದ್ದೇವೆ. ಆದರೆ ಈ ಮಾಡರ್ನ್ ಯುಗದಲ್ಲಿ ಯುವರಾಜ ಹಾಗೂ ಯುವರಾಣಿಯರ ಲವ್ ಸ್ಟೋರಿ ಕೇಳುವುದಾಗಲಿ ನೋಡುವುದಾಗಲಿ ತುಂಬಾ ವಿರಳ, ವಿಚಿತ್ರ, ವಿಸ್ಮಯ ಕೂಡ. ಅಂಥದೊಂದು ವೈರಲ್ ಪ್ರೇಮ ಕಹಾನಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದುವೇ ತ್ರಿಷಿಕಾ ಕುಮಾರಿ ಸಿಂಗ್ ಹಾಗೂ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಪ್ರೇಮ ಕಹಾನಿ. ಈ ಪ್ರೇಮ ಕಹಾನಿ ಶುರುವಾಗಿದ್ದು ಹೇಗೆ ಅನ್ನುವ ಕುತೂಹಲಕಾರಿ ಮಾಹಿತಿ ನಿಮಗಾಗಿ ಇಲ್ಲಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಜಯನಗರ ಅರಸರ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣ ಪ್ರದೇಶವನ್ನು ಆಳುತ್ತಿದ್ದ ರಾಜ ಶ್ರೀರಂಗರಾಯನ ಪತ್ನಿಯೇ ಅಲಮೇಲಮ್ಮ. ಮೈಸೂರಿನ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಂಡ ನಂತರ ಅಲ್ಲಿದ್ದ ಶ್ರೀರಂಗರಾಯ ತಲಕಾಡಿಗೆ ಓಡಿ ಹೋಗಿ ಅಲ್ಲಿಯೇ ಪತ್ನಿಯೊಡನೆ ವಾಸಿಸುತ್ತಿರುತ್ತಾನೆ. ಕೆಲ ದಿನಗಳ ನಂತರ ಶ್ರೀರಂಗರಾಯ ಮರಣ ಕೂಡ ಹೊಂದುತ್ತಾನೆ. ಆ ಸಮಯದಲ್ಲಿ ನವರಾತ್ರಿಯ ಉತ್ಸವಕ್ಕೆ ಶ್ರೀರಂಗನಾಥನ ಸ್ವಾಮಿಯನ್ನು ಅಲಂಕರಿಸಲು ತಲಕಾಡಿನಲ್ಲಿದ್ದ ಅಲಮೇಲಮ್ಮನಿಗೆ ಅವಳಲ್ಲಿದ್ದ ಒಡವೆಗಳನ್ನು ತಂದು ತಮಗೊಪ್ಪಿಸುವಂತೆ ರಾಜಾಜ್ಞೆಯ ಮಾಡಲಾಗುತ್ತದೆ. ಆದರೆ ಅಲಮೇಲಮ್ಮ ರಾಜಾಜ್ಞೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸುತ್ತಾಳೆ. ಆಗ ಆಕೆಯಿಂದ ಬಲವಂತವಾಗಿ ಒಡವೆಗಳನ್ನ ಕಿತ್ತುಕೊಂಡು ಬರುವಂತೆ ರಾಜ ಒಡೆಯರು ಅಪ್ಪಣೆ ಮಾಡುತ್ತಾರೆ. ಆಗ ರಾಜಧಾನಿ ಶ್ರೀರಂಗಪಟ್ಟಣದಿಂದ ರಾಜಭಟರು ಅಲಮೇಲಮ್ಮ ವಾಸಿಸುತ್ತಿದ್ದ ತಲಕಾಡಿನತ್ತ ಹೊರಡುತ್ತಾರೆ. ರಾಜಭಟರು ತಲಕಾಡಿನತ್ತ ಬರುತ್ತಿರುವ ವಿಷಯ ತಿಳಿದ ಅಲಮೇಲಮ್ಮ ಅವರಿಂದ ತಪ್ಪಿಸಿಕೊಳ್ಳಲು ತಲಕಾಡಿನಿಂದ ಮಾಲಂಗಿಯತ್ತ ಓಡುತ್ತಾಳೆ. ಆದರೆ ರಾಜಭಟರು ಅವಳ ಬೆನ್ನಟ್ಟುತ್ತಾರೆ. ಆಗ ಅವಳಿಗೆ ಅವರಿಂದ ತಪ್ಪಿಸಿಕೊಂಡು ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಬೇರೆ ದಾರಿ ಕಾಣದೆ ಆಕೆ ಕೋಪದಿಂದ ಮಾಲಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿ ತನ್ನಲ್ಲಿದ್ದ ಒಡವೆ ಗಂಟುಗಳನ್ನ ಉಡಿಯಲ್ಲಿ ಕಟ್ಟಿಕೊಂಡು ಮಾಲಂಗಿ ಸಮೀಪದ ಕಾವೇರಿ ನದಿಗೆ ಹಾರಿ ಪ್ರಾಣವನ್ನ ಬಿಡುತ್ತಾಳೆ. ರಾಜಭಟರು ತಲಕಾಡಿನತ್ತ ಬರುತ್ತಿರುವ ವಿಷಯ ತಿಳಿದ ಅಲಮೇಲಮ್ಮನ ಶಾಪದ ಪ್ರಭಾವ ಎನ್ನುವಂತೆ ಅಂದಿನಿಂದ ಇಂದಿನ ತನಕವೂ ತಲಕಾಡು ಮರಳು ತುಂಬಿದ ಪ್ರದೇಶವಾಗಿದೆ. ಹಾಗೆಯೇ ಇದರ ಸಮೀಪ ಇರುವ ಮಾಲಂಗಿ ಕೂಡ ಮಡುವಾಗಿ ಭಯಂಕರ ಪ್ರಪಾತವಾಗಿದೆ. ಅಷ್ಟೇ ಅಲ್ಲ, ಆ ಕಾಲದಿಂದ ಮೈಸೂರು ರಾಜರಿಗೆ ಮಕ್ಕಳಾಗದೆ ಅವರು ದತ್ತು ಪಡೆದವರಿಗೆ ಮಾತ್ರ ಸಂತಾನ ಪ್ರಾಪ್ತವಾಗುವ ಪದ್ಧತಿ ಈಗಲೂ ಕೂಡ ನಡೆದುಕೊಂಡು ಬಂದಿದೆ. ಈ ಘಟನೆ ನಡೆದ ಬಳಿಕ ಮಹಾರಾಜರು ಅಲಮೇಲಮ್ಮನ ಶಾಪ ನಿವಾರಣೆಗಾಗಿ ಅಲಮೇಲಮ್ಮನ ಚಿನ್ನದ ವಿಗ್ರಹವೊಂದನ್ನು ಮಾಡಿಸಿ ಅವರ ಕಾಲದಿಂದಲೇ ನವರಾತ್ರಿ ಹಬ್ಬದಲ್ಲಿ ಅದಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯ ಜಾರಿಗೆ ತಂದಿದ್ದಾರೆ. ಹೌದು, ಅದು ಅಲಮೇಲಮ್ಮನ ಆಶೀರ್ವಾದವೋ ಅಥವಾ ಅಲಮೇಲಮ್ಮನ ಶಾಪ ಹುಸಿಯಾಗಿದೆಯೋ ಗೊತ್ತಿಲ್ಲ. ಮೈಸೂರು ಸಂಸ್ಥಾನದ ರಾಜರಿಗೆ ಗಂಡು ಮಗು ಕೂಡ ಜನಿಸಿದೆ. ಹೌದು, ಅದು ಕೂಡ ಒಂದು ಪ್ರೇಮ ಕಹಾನಿಯಿಂದ. ಅದುವೇ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ತ್ರಿಷಿಕಾ ಕುಮಾರಿ ಸಿಂಗ್ ಪ್ರೇಮ ಕಹಾನಿ. ಯುವ ಜೋಡಿಯಾದ ಯದುವೀರ್ ಮತ್ತು ತ್ರಿಷಿಕಾ ಕುಮಾರಿ ಸಿಂಗ್ ಅದ್ದೂರಿಯಾಗಿ ವಿವಾಹವಾಗಿ ಹಲವು ವರ್ಷಗಳೇ ಕಳೆದಿವೆ. ಆದರೆ ಇವರಿಬ್ಬರ ನಡುವೆ ಪ್ರೀತಿ ಮೂಡಿದ್ದು ಹೇಗೆ ಎಂಬ ವಿಚಾರ ಹಲವರಿಗೆ ತಿಳಿದಿಲ್ಲ. ಅದೊಂದು ರಾಯಲ್ ಲವ್ ಸ್ಟೋರಿ ಎಂದೇ ಹೇಳಬಹುದು. ಯದುವೀರ್ ಮತ್ತು ತ್ರಿಷಿಕಾ ನಡುವೆ ಚಿಕ್ಕಂದಿನಿಂದಲೇ ಪ್ರೀತಿ ಇತ್ತು. ಇಬ್ಬರು ಬಾಲ್ಯದಿಂದಲೇ ಗೆಳೆಯರಾಗಿದ್ದರು. ಇಬ್ಬರ ಮನೆತನಗಳು ಜೊತೆಯಾಗಿ ಪಾರ್ಟಿ ಮಾಡುತ್ತಿದ್ದ ಕಾರಣ ಆಗಾಗ ಭೇಟಿಯಾಗುತ್ತಿದ್ದರು. ಮೈಸೂರಿನ ರಾಜಮನೆತನದವರು ಹಾಗೂ ಪಂಜಾಬ್ನ ರಾಜಮನೆತನದವರು ಕೂಡಿದಾಗ ಈ ಪಾರ್ಟಿಗಳು ನಡೆಯುತ್ತಿದ್ದವು. ಅಲ್ಲಿ ಅವರಿಬ್ಬರ ಪರಿಚಯ, ಸ್ನೇಹ ಉಂಟಾಗಿದ್ದು ಅದು ಪ್ರೇಮಕ್ಕೆ ತಿರುಗಿದ್ದು ಅವರಿಬ್ಬರ ವಿದ್ಯಾಭ್ಯಾಸದ ಟೈಮ್ನಲ್ಲಿ. ಯದುವೀರ್ ಮತ್ತು ತ್ರಿಷಿಕಾ ಇಬ್ಬರು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಯದುವೀರ್ನವರು ವಿದ್ಯಾನಿಕೇತನ ಸ್ಕೂಲ್ನಲ್ಲಿ ಓದಿದ್ದರೆ ತ್ರಿಷಿಕಾ ಬಾಲ್ಡ್ವಿನ್ ಕಾಲೇಜು, ಜ್ಯೋತಿ ನಿವಾಸ್ ಕಾಲೇಜು, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿದ್ದಾರೆ. ನಂತರ ಶಿಕ್ಷಣವನ್ನು ಅಮೆರಿಕಾದಲ್ಲಿ ಇಬ್ಬರು ಓದಿದ್ದಾರೆ.
ಅಲ್ಲಿನ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಯದುವೀರ್ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದ್ದಾರೆ. ಎಕನಾಮಿಕ್ಸ್ ಮತ್ತು ಇಂಗ್ಲಿಷ್ನಲ್ಲಿ ಯದುವೀರ್ ಪದವಿಯನ್ನು ಮುಗಿಸಿದ್ದು. ಅದೇ ಸಂದರ್ಭದಲ್ಲಿ ಇಬ್ಬರು ಭೇಟಿಯಾಗಿದ್ದರು ಹಾಗೂ ಇಬ್ಬರಲ್ಲೂ ಪ್ರೀತಿ ಮೂಡಿತ್ತು ಎಂದು ಹೇಳಲಾಗುತ್ತಿದೆ. ಇಬ್ಬರು ಹೆಚ್ಚು ಕಡಿಮೆ ಸಮಾನ ವಯಸ್ಸಿನವರು. ಮದುವೆಯಾದಾಗ ಯದುವೀರ್ಗೆ 24 ಆಗಿದ್ದರೆ ತ್ರಿಷಿಕಾಗೆ 23 ವಯಸ್ಸಾಗಿತ್ತು. ನಂತರ ಇಬ್ಬರ ಹಿರಿಯರು ಅವರ ವಿವಾಹವನ್ನ ನಿಶ್ಚಯಿಸಿದ್ದಾರೆ. ಯದುವೀರ್ ಅವರನ್ನ ಮೈಸೂರಿನ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ದತ್ತು ಸ್ವೀಕರಿಸಿಕೊಂಡಿದ್ದರು. ಯದುವೀರ್ ಈಗ ಮೈಸೂರಿನ ಮಹಾರಾಜರಾಗಿದ್ದಾರೆ. ತ್ರಿಷಿಕಾ ನೇರವಾಗಿ ಮೈಸೂರಿನ ಮಹಾರಾಣಿಯಾಗಿಯೇ ಅರಮನೆಗೆ ಕಾಲಿಟ್ಟಿದ್ದಾರೆ. 4 ದಶಕಗಳ ನಂತರ ಕಂಡ ಅದ್ದೂರಿ ಮದುವೆಗೆ ಮೈಸೂರು ನಗರ ಸಾಕ್ಷಿಯಾಗಿತ್ತು. ಯದುವೀರ್ ಮತ್ತು ತ್ರಿಷಿಕಾರದ್ದು ಪ್ರೇಮ ವಿವಾಹ ಆದರೂ ಇಬ್ಬರ ಆಹಾರ ಕ್ರಮದಲ್ಲೂ ಬಹಳಷ್ಟು ವ್ಯತ್ಯಾಸವಿದೆ. ತ್ರಿಷಿಕಾ ಕಟ್ಟುನಿಟ್ಟಾದ ವೆಜಿಟೇರಿಯನ್. ಪ್ರಾಣಿಗಳನ್ನ ಅತಿಯಾಗಿ ಪ್ರೀತಿಸುವ ಅವರು ಮೊಟ್ಟೆಯನ್ನು ಸಹ ಸೇವಿಸುವುದಿಲ್ಲ. ಆದರೆ ಮಹಾರಾಜರು ಮಾಂಸಾಹಾರಿ. ಅರಮನೆಯಿಂದ ಹೊರಗೆ ಹೋದಾಗ ಮಾಂಸಾಹಾರ ಸೇವನೆ ಮಾಡುತ್ತಾರೆ. ಯದುವೀರ್ ಹಾಗೂ ತ್ರಿಷಿಕಾ ಇಬ್ಬರ ದಿನಚರಿಯಲ್ಲಿಯೂ ಹೆಚ್ಚು ಹೋಲಿಕೆ ಇದೆ. ಇಬ್ಬರು ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮತ್ತು ಯೋಗಾಸನವನ್ನ ಮಾಡುತ್ತಾರೆ. ತ್ರಿಷಿಕಾ ಕೂಡ ಯೋಗಾಸನ ಮಾಡುತ್ತಾರೆ. ದಿನಕ್ಕೊಮ್ಮೆ ಹನುಮಾನ್ ಚಾಲಿಸಾ ಪಠಿಸುತ್ತಾರೆ. ಇಬ್ಬರು ರಾತ್ರಿ 9:30ವರೆಗೂ ಮಲಗಿ ಬಿಡುತ್ತಾರೆ. ಇಬ್ಬರು ಮಗ ಯುವರಾಜ ಆಟ ಪಾಠ ಆರೈಕೆಯಲ್ಲಿ ಸಮಯ ಕಳೆಯುತ್ತಾರೆ. ತ್ರಿಷಿಕಾ ಅವರಿಗೆ ಓದುವ ಹವ್ಯಾಸ ಇದೆ. ಅರಮನೆಯಲ್ಲಿ ಅವರದೇ ಆದ ಲೈಬ್ರರಿ ಕೂಡ ಇದೆ. ಯದುವೀರ್ ಕೂಡ ಚೆನ್ನಾಗಿ ಓದಿಕೊಂಡಿದ್ದಾರೆ. ಈಗಲೂ ಓದುತ್ತಾರೆ. ತ್ರಿಷಿಕಾದೇವಿ ಒಡೆಯರ್ ಮೈಸೂರು ಅರಮನೆಯ ಪರಂಪರೆ ಬಗ್ಗೆ ಸಂತಸ ವ್ಯಕ್ತಪಡಿಸುತ್ತಾರೆ. ಮಾ ಪ್ರಮೋದಾದೇವಿ ಒಡೆಯರ್ ತುಂಬಾ ಕರುಣಾಮಯಿ ಮತ್ತು ಮೈಸೂರು ರಾಜಮನೆತನದ ಎಲ್ಲ ಆಚರಣೆಗಳು ಮತ್ತು ಪ್ರಾಚೀನ ಸಂಪ್ರದಾಯವನ್ನು ಅವರು ತಮಗೆ ಕಲಿಸಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಈಗ ನಾನು ಯದುವೀರ್ ಅವರಿಂದ ಹೆಚ್ಚು ಕಲಿತಿದ್ದೇನೆ ಮತ್ತು ಒಟ್ಟಿಗೆ ಕಲಿಯುವುದು ಅದನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ ಎಂದು ಹೇಳಿದ್ದಾರೆ. ಯದುವೀರ್ ಹಾಗೂ ತ್ರಿಷಿಕಾ ಇಬ್ಬರ ನಡುವಿನ ಪ್ರೀತಿ ಬಗ್ಗೆ ಮಾತನಾಡಿ, ನಾವು ಒಟ್ಟಿಗೆ ಬಹಳಷ್ಟು ವಿನೋದವನ್ನ ಹೊಂದಿದ್ದೇವೆ ಮತ್ತು ಸಾಧ್ಯವಾದಷ್ಟು ವೈಯಕ್ತಿಕ ಸಮಯವನ್ನ ಕಳೆಯಲು ಬಯಸುತ್ತೇವೆ ಎಂದು ಹೇಳುತ್ತಾರೆ. ಮೈಸೂರಿನ ಒಡೆಯರ್ ಇತಿಹಾಸವೇ ಅತ್ಯಂತ ಶ್ರೇಷ್ಠವಾಗಿದ್ದು, ತ್ರಿಷಿಕಾ ಅವರು ಪದವಿ ಮುಗಿಸಿದ ಬಳಿಕ PhD ಮಾಡಬೇಕೆನ್ನುವ ಆಸೆ ಇತ್ತು. ಆದರೆ ಅದು ಕೈಗೂಡಿಲ್ಲ. ಈಗ ಮಗು ಹುಟ್ಟಿದ ಬಳಿಕ ಸಂಸಾರ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಇಂದೆಲ್ಲ ನಾಳೆಯಾದರೂ PhD ಮಾಡಿ ಮುಗಿಸಬೇಕು ಎನ್ನುವುದು ಅವರ ಕನಸು. ಹಾಗೆ ಈಗ ಅವರು ಆದಿವಾಸಿ ಮಕ್ಕಳ ಕುರಿತು ಅಧ್ಯಯನ ಮಾಡಿ PhD ಪಡೆಯಲು ಮುಂದಾಗಿದ್ದಾರೆ. ಮಗ ಯುವರಾಜನ ಆರೈಕೆ ಹಾಗೂ ಆಟ ಪಾಠದ ಬಗ್ಗೆ ಅವರಿಗೆ ಹೆಚ್ಚು ಗಮನ ಇದೆ. ಇತ್ತೀಚೆಗೆ ಅರಮನೆಯಲ್ಲಿ ಯಾವುದೇ ಹಬ್ಬ ಆದರೂ ಯುವರಾಜ ಅದ್ಯವೀರನ ಅಲಂಕಾರ ಇತ್ಯಾದಿಗಳು ಕೂಡ ಪ್ರಮುಖ ಭಾಗವಾಗಿವೆ. ಮಹಾರಾಜರ ಜೊತೆಗೆ ಮಹಾರಾಣಿ ಯುವರಾಜ ಕೂಡ ಇದಕ್ಕೆಲ್ಲ ಈಗ ತಯಾರಾಗಬೇಕು. ಅದುವೇ ಮೈಸೂರು ಒಡೆಯರ ಪರಂಪರೆಯಾಗಿದೆ. ಸ್ನೇಹಿತರೆ, ಒಂದೇ ಕಂತಿನಲ್ಲಿ ಈ ಲವ್ ಸ್ಟೋರಿ ಮುಗಿಸಲು ಸಾಧ್ಯವಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳನ್ನು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.